ಪಡುಕೆರೆ ಭಾಗದ ಸರ್ವ ಸಂಸ್ಥೆಗಳ ಒಕ್ಕೂಟ ಪಡುಕೆರೆ ಭಾಗದಲ್ಲಿ ಮರಿನಾ ನಿರ್ಮಾಣ ಮಾಡಬಾರದು ಅಂತ ಶಾಸಕ ರಘುಪತಿ ಭಟ್ ಅವರಿಗೆ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪಡುಕೆರೆ ಭಾಗದ ಸರ್ವ ಸದಸ್ಯರ ಒಕ್ಕೂಟದ ಪರವಾಗಿ ಶಾಸಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಇರುವ ಸಮಿತಿಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ. ಮರಿನಾದ ಕುರಿತು ಅವರೇ ನಿರ್ಧಾರ ಕೈಗೊಳ್ಳುತ್ತಾರೆ. ಆದರೆ ಶಾಸಕನಾಗಿ ಆಗಿರುವ ಬೆಳವಣಿಗೆಯ ಬಗ್ಗೆ ಮಾತ್ರ ನಾನು ಮಾಹಿತಿ ನೀಡ್ತೇನೆ ಅಂತ ಹೇಳಿದ ಅವರು, ಮೀನುಗಾರರಿಗೆ ಈ ಮರಿನಾದಿಂದ ಕಿಂಚಿತ್ತು ತೊಂದರೆಯಾದರೆ ಅದನ್ನು ನಾನೇ ಮೊದಲು ವಿರೋಧಿಸ್ತೇನೆ ಅಂತ ಮೀನುಗಾರರಿಗೆ ಭರವಸೆ ನೀಡಿದರು. ಎರಡು ದ್ವೀಪ ಮಾತ್ರ ಅಂಚಿನರಡ್ಡು ದ್ವೀಪ ಮಾತ್ರ ಮಲ್ತಂಡ ಸುಮಾರು 1.2 ಕಿಲೋಮೀಟರ್ ಸ್ಕ್ವೇರ್ ಮೀಟರ್ ಲಾಸ್ಟ್ ಅರೆಗ್ಲಾಯ್ತ ಪೂರ ಕಡಬಿಡ್ತೆ ಐತ ಪ್ರಕಾರ ಅವು ಆತ ಮಲ್ತನೇ 1,000 ಯಾಸಿನ ದೀಪನಾಥ ಬೋಟ್ ಕುಂತನ ಮೂಲ ಪ್ರಾಥಮಿಕ ಹಂತದ 300 ಬೋಟ್ ಹೆಚ್ಚು ಮಲ್ತನ 4,000 ಬೋಟು ಇದೇ ಬರ್ತನಂತ 4,000 ಬೋಟು ಯಾತ್ರಿಕೆಯಲ್ಲಿ ಹೋದಿರ್ತಾರೆ. ಐದು 8 ಜನ ಬರ್ತಾರ ಪ್ರಶ್ನೆ ಅದು 4,000 ಪೂರಗಲ್ಲ ಬರ್ತಾರೆ ಅಂದದ್ದು ಫೆಸಿಲಿಟಿ ಆತೆ ಒಂದು ಸ್ಪಷ್ಟ ಅಂಚಾದ ಬೊಕ್ಕ ರಡ್ನೆದ ಭಾರಿ ಸ್ಪಷ್ಟ ಕೂಡ ಎಂಜಿನ ಬಂಡ ಏರ್ಲ ಒಂದೇಟು ಕನ್ಫ್ಯೂಷನ್ ಬಿಟ್ಟು ನಾನು ಭಾರಿ ಡಿಟೇಲ್ಡ್ ಆದ ಕೇಂದ್ರದ ಬೊಕ್ಕ ಶಾಂತಿನಗರಡ್ಲ ಒಂಜಿ ಇಲ್ಲಲ ಬೋಪುಜಿ ಶಾಂತಿನಗರ ಮುಟ್ಟ ಮಾತ್ರ ಅವಳ ಸರ್ಕಾರಿ ಜಾಗ ಎತ್ತುಂಡು ಐಟ್ ಮಾತ್ರ ಆತ್ಲ ಬೋಡುಂದು